ಅಕೇಲಿಗ್ಲ ಮದ್ಯದಂಗಡಿಲು ಸೋಮವಾರ ಓಪನ್ ಆತಂಡು ಕರಿ ನಲ್ಪ ದಿನಟ್ಟು ದೇವರೇ ಏಪರ ಎಣ್ಣೆ ತಿಕ್ಕು ಬಂಡದು ಕಣ್ಣಿಗೆ ಎಣ್ಣೆ ಪಾಡದು ಕಾತೊಂದು ತಿನ್ನಕ್ಲಿಗೆ ಮಲ್ಲ ಸಮಾಧಾನ ತಿಕ್ಕದಂಡು ಐತಾರನೇ ಇಂದೆತ್ತ ತಯಾರಿಲ್ಲ ನಡತೊಂದಿತ್ತನು ಜನಕ್ಲೇನು ಸಾಮಾಜಿಕ ಅಂತರ ಕಾತೊಂದು ದೂರ ದೂರ ಉಂತಾಯರೆ ಬೋಡಾದು ಮಾರ್ಕ್ಲೇನು ಪಾಡೊಂದಿತ್ತೇನು पूरा पड़ा ಎಲ್ಲ ಕಾರ್ ಮಾಡ್ರೆ ಜಾಗೆ ನಾನು ಸೋಮವಾರ ಕಾಂಡೆ 9 ಗಂಟೆಗೆ ಓಪನ್ ಪಣ್ಣದಿತ್ತನಲ್ಲ ಜನಕುಲು ಕಾಂಡೆ 7 ಗಂಟೆಗೆ ತೊಕ್ಕೋಟುಡು ಸಾಲು ಉಂತುದಿತ್ತಿನ ತೋಜಿದು ಬತ್ತಲು ಕೆಲವು ಕಡೆಟ್ಟು ರಾತ್ರಿನೇ ಸಾಲು ಉಂತುದಿತ್ತೇರು ರಾತ್ರಿಡೆ ಜೆತ್ತದು ಕಾತೊಂದಿತ್ತೇರು ಪಂಪಿನ ವರದಿಲ ಉಂಡು ಇಂದೆತ ಒಟ್ಟಿಗೆ ಈತ ಬೇಗ ಮದ್ಯದಂಗಡಿಲು ಓಪನ್ ಆಯರೆ ಬಲ್ಲಿತ್ತನು ಪಂಪಿನ ಪಾತೆರ ಓಪನ್ ಆಯ್ನ ಎಡ್ ಹ್ಯಾಂಡ್ ಕಂಡದು ಕಂಡಾಬಟ್ಟೆ ಲಾಭ ಮಂತೊಂದಿತ್ತಿನಕ್ಲೆರ್ದು ಸೀದಡು ಮಾಡಿದ ಸರಕಾರಕ್ಕೆ ಕಾಸು ಆವಾಡು ಪಂಪಿನ ಪಾತೆರ ಇನ್ನು ಮಾತ ಜನಕ್ಕುಲ್ಲ ಚರ್ಚೆದ ವಿಷಯ ಆದಿತ್ತನು ಇಲ್ಲಡೆ ರೇಷನ್ ಕಲೆಯರೆ ಪಂತುಂಡ ಈ ದೊಂಬುಗು ಇಂಚ ಸಾಲು ಉಂತುದ್ವೇರ ಪರಿಯರ ಪಣ್ಣಗ ದೊಂಬುಲ ನಾಟುಜಿ ಇಂದು ಕೆಲವು ಪೊಂಜೋಲೆನ ಪಾತೆರ ಪರ್ಪುನ ವಿಷಯ ಪಣ್ಣಗ ಕೊರೋನಾದ ಪೋಡಿಗೆಲ್ಲ ಓಡಿಗೆ ಬಲ್ತದನ್ನು ಪಂಡದೇ ಗೊತ್ತಾಪುಜಿ ಇಂದು ನನ್ನ ಕೆಲವರ ಅಭಿಪ್ರಾಯ ಉಳ್ಳಾಲ ಪರಿಸರದಲ್ಲಿ ಆಗ ತೊಕ್ಕೋಡು ಜಂಕ್ಷನ್ನಲ್ಲಿ 40 ದಿವಸ ತನಕ ಲಾಕ್ಡೌನ್ ಮಾಡಿ ಇದಾಗಿದೆ. ಮಾರ್ಚ್ ಸಿಟಿ ಎಂದರೆ ಸ್ವಲ್ಪ ಒಂದು ಡೌಟಬಲ್ ಒಬ್ಬರಿಗೆ ಕೊರೋನಾ ಇದ್ದ ಕಾರಣವಾಗಿ ಲಾಕ್ಡೌನ್ ಮಾಡಲಾಗಿದೆ. ಆದ ಕಾರಣ ಅವರು 15 ದಿವಸದಲ್ಲೇ ಕೊರೋನಾ ಇಲ್ಲದಂತ ವಾಪಸ್ ಮನೆಗೆ ಬಂದಿದ್ದಾರೆ. ಅದೇ ನಮ್ಮ ML ಸಾಹೇಬರು ಮೊನ್ನೆ ಶನಿವಾರದಂದು ಈ ಲಾಕ್ಡೌನ್ ಇಲ್ಲಿಂದ ಎಲ್ಲ ರೋಡ್ಗಳನ್ನು ತೆರವುಗೊಳಿಸಿ ಜನರಿಗೆ ಅನುಕೂಲ ಆಗುವಂತೆ ಎಲ್ಲ ನಮಗೆ ಸೇವೆ ಅಂಗಡಿಗಳನ್ನು ತೆರೆಯಲಿಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಇಚ್ಛೆ ಪಡುತ್ತಾ ಇದ್ದಾರೆ. ಅದೇ ಅಲ್ಲದೆ ನಮ್ಮದು ಜನರಿಗೆ ಊಟ ಉಪಕಾರ ಏನು ತೊಂದರೆ ಆಗಲಿಲ್ಲ. ಆದರೆ ಶರಾಬು ಅಂಗಡಿ ವೈನ್ ಶಾಪ್ ಹೇಳುವಂಥದ್ದು ಜನರಿಗೆ ತುಂಬ ಒಂದು ಬೇಡಿಕೆ ಇತ್ತು. ಏನಂದರೆ ಸಂಜೆ ಟೈಮಲ್ಲಿ ಸ್ವಲ್ಪ ಹೊತ್ತು ಕುಡಿದು ಅವರು ಮಲಗಬೇಕಂತ. ಹಾಗೆ ನಮ್ಮ ಸರ್ಕಾರವು ಎಲ್ಲ ಸೇರಿ ವೈನ್ ಶಾಪ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾದರೆ ಜನರು ಏನು ಸ್ಪಂದಿಸಬೇಕೆಂದರೆ ನಾವು ಎಲ್ಲ ಒಗ್ಗಟ್ಟಾಗಿ ಜನರಲ್ಲಿ ಏನು ತೊಂದರೆ ಆಗದೆ ಶಿಸ್ತನ್ನು ಕಾಪಾಡಬೇಕಂತ ಹೇಳಿ ನಾನು ಇದರ ಜನರ ಸಂಪರ್ಕವಾಗಿ ನಾನು ಮಾತಾಡಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಂಚಿನನೇ ಉಪ್ಪಡೆ ಜನಜೀವನ ನಿಧಾನವಾದ ಒಂಜಿ ಹಂತಕ್ಕೆ ಬರೋದುಂಡು. ಇಂದು ಶಾಶ್ವತವಾದ ಒರಿಯೋಡಾಂಡ ಕೊರೋನಾ ದೂರ ಆಗೋಡು ಆಡೆ ಮುಟ್ಟ ಒಂತೆ ಎಚ್ಚರಿಕೆ ಉಪ್ಪುಗ ಇಂದು ಮಾತೆರ್ನಲ್ಲ ಪಾತೆರ.